ಸದ್ಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅವ್ಯವಹಾರದ ಆರೋಪದ ಬಗ್ಗೆ ಸುದ್ದಿಯಲ್ಲಿದೆ. ಬಿಜೆಪಿಯ ಮಾಜಿ ನಾಯಕ ರಘುಪತಿ ಭಟ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಂತ್ರಸ್ತರ ಪರವಾಗಿ ನಿಂತಿದ್ದಾರೆ. ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಹಾಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಬ್ಯಾಂಕ್ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಎಂದು ಹೇಳುತ್ತಿದ್ದಾರೆ. ಈ ನಡುವೆ ಈ ಇಡೀ ವಿವಾದ ಇದೀಗ ಆಣೆ ಪ್ರಮಾಣಕ್ಕೆ ಬಂದು ನಿಂತಿದೆ. 1979ರಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವಹಿವಾಟಿಗೆ ಲೈಸೆನ್ಸ್ ಅನ್ನು ಪಡೆದುಕೊಂಡಿರುವ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಸೇರಿದಂತೆ ರಾಜ್ಯದ 11 ಜಿಲ್ಲೆಗಳಲ್ಲಿ ಈ ಬ್ಯಾಂಕ್ ತನ್ನ ಶಾಖೆಯನ್ನು ಹೊಂದಿದೆ. ಕರಾವಳಿ ಭಾಗದ ಪ್ರಮುಖ ಕೋಆಪರೇಟಿವ್ ಬ್ಯಾಂಕ್ ಆಗಿರುವ ಇಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಸದಸ್ಯರು, 32 ಕೋಟಿ ಶೇರ್ ಅನ್ನು ಹೊಂದಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರ ಕಲ್ಯಾಣ ಮತ್ತು ಅಭಿವೃದ್ಧಿಯೇ ನಮ್ಮ ಬ್ಯಾಂಕಿನ ಉದ್ದೇಶ ಎಂದು ಹೇಳಿಕೊಂಡಿರುವ ಈ ಬ್ಯಾಂಕ್ನ ಅಧ್ಯಕ್ಷರು ಉಡುಪಿಯ ಹಾಲಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ. ಮಹಾಲಕ್ಷ್ಮಿ ಬ್ಯಾಂಕ್ನ ಮಲ್ಪೆ ಬ್ರಾಂಚ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು ಅದನ್ನು ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಎಂದು ಮಾಜಿ ಶಾಸಕ ರಘುಪತಿ ಭಟ್ ಒತ್ತಾಯಿಸಿದ್ದಾರೆ. ರಘುಪತಿ ಭಟ್ ಹಿಂದೆ ಬಿಜೆಪಿಯ ಶಾಸಕರಾಗಿದ್ದವರು ಮತ್ತು ಮೇಲ್ಮನೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿದಿದ್ದಕ್ಕೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ನಗರದಲ್ಲಿ ವಂಚನೆಗೊಳಗಾದವರ ಜೊತೆ ಪತ್ರಿಕಾಗೋಷ್ಠಿ ನಡೆಸಿ ರಘುಪತಿ ಭಟ್ ಬ್ಯಾಂಕ್ನಲ್ಲಿ 3 ರೀತಿಯ ಅಕ್ರಮ ನಡೆದಿದೆ. ಮೊದಲನೆಯದು, ಹಲವು ಮಂದಿಗೆ ಬ್ಯಾಂಕ್ನವರೇ ಅವರ ಮನೆಗೆ ತೆರಳಿ 20 ರಿಂದ 30 ಸಾವಿರ ರೂಪಾಯಿ ಸಾಲ ನೀಡಿದ್ದಾರೆ. ಈಗ ಬ್ಯಾಂಕ್ನಿಂದ 2 ಲಕ್ಷ ಕಟ್ಟಬೇಕು ಎಂಬ ನೋಟಿಸ್ ನೀಡಲಾಗಿದೆ ಎಂದು ರಘುಪತಿ ಭಟ್ ಆರೋಪಿಸಿದ್ದಾರೆ. ಮೀನುಗಾರಿಕೆಗಾಗಿ ಸಾಲದ ಹೆಸರಿನಲ್ಲಿ ಸಹಿ ಪಡೆದು ಹಣ ಪಾವತಿಸಿಲ್ಲ. ಇನ್ನು ಕೆಲವರಿಗೆ ಮೀನುಗಾರಿಕೆಗಾಗಿ ಸಾಲದ ಹೆಸರಿನಲ್ಲಿ ಸಹಿ ಪಡೆಯಲಾಗಿದ್ದು ಅವರಿಗೆ ಯಾವುದೇ ಹಣವನ್ನು ನೀಡಿಲ್ಲ. ಇದೇ ರೀತಿ ಹಲವಾರು ರೀತಿಯಲ್ಲಿ ಬ್ಯಾಂಕ್ನವರು ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿದ್ದಾರೆ. ಸಂತ್ರಸ್ತರು ಈಗ ತಮ್ಮನ್ನ ಸಂಪರ್ಕಿಸಿದ್ದು ನ್ಯಾಯಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅವರ ದನಿಯಾಗಿ ನಾನು ಅವರ ಜೊತೆ ನಿಂತಿದ್ದೇನೆ ಎಂದು ರಘುಪತಿ ಭಟ್ ಹೇಳಿದ್ದಾರೆ. ಮಣಿಪಾಲದಲ್ಲಿ ನೂರಾರು ಸಂತ್ರಸ್ತರ ಸಮ್ಮುಖದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಣೆ ಪ್ರಮಾಣದ ವೇಳೆ ಸಂತ್ರಸ್ತರ ಸಹಿ ಇರುವ ಸಾಲಪತ್ರವನ್ನು ಕೂಡ ಬ್ಯಾಂಕಿನವರು ತೆಗೆದುಕೊಂಡು ಬರಬೇಕು. ಅಲ್ಲದೆ ಸಾಲ ಕೊಡುವ ಸಂದರ್ಭದಲ್ಲಿದ್ದ ಆಡಳಿತ ಮಂಡಳಿ ಸಿಬ್ಬಂದಿ ಕೂಡ ಹಾಜರು ಇರಬೇಕು. ಈ ಮೂಲಕ ಸತ್ಯಾಸತ್ಯತೆ ಹೊರಬರಬೇಕು ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಮಹಾಲಕ್ಷ್ಮಿ ಬ್ಯಾಂಕ್ ವಿರುದ್ಧ ಎಸ್ಐಟಿ ತನಿಖೆ ನಡೆಸುವ ಮೂಲಕ ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಬ್ಯಾಂಕ್ನವರು ಆಣೆ ಪ್ರಮಾಣಕ್ಕೆ ನನಗೆ ಆಹ್ವಾನ ನೀಡಿದ್ದು ತಾವದಕ್ಕೆ ಸಿದ್ಧ. ಎಷ್ಟೋ ಜನರಿಗೆ ಸಿವಿಲ್ ಸಮಸ್ಯೆಯಿಂದ ಸಾಲಗಳು ಮಂಜೂರಾಗುತ್ತಿಲ್ಲ. ದೇವರ ಎದುರೇ ಪ್ರಮಾಣ ನಡೆಯಲಿ. ಬ್ಯಾಂಕ್ನವರು ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಬರಲಿ. ಉಡುಪಿಯಲ್ಲಿ ಇದೊಂದು ವಿಶಿಷ್ಟ ಪ್ರಕರಣ ಎಂದು ರಘುಪತಿ ಭಟ್ ಅವರು ಹೇಳಿದ್ದಾರೆ. ಸಾಲ ತೆಗೆದುಕೊಂಡ 1 ವರ್ಷದ ನಂತರ ನಮಗೆ ಬ್ಯಾಂಕಿನಿಂದ ನೋಟಿಸ್ ಬಂದಿತ್ತು. ನಾವು ತೆಗೆದುಕೊಂಡಿದ್ದು ಒಂದು ಮೊತ್ತ, ನೋಟಿಸ್ನಲ್ಲಿ ನಮೂದಾಗಿದ್ದು ಮತ್ತೊಂದು ಮೊತ್ತ ಎಂದು ಸಾಲ ಪಡೆದವರೊಬ್ಬರು ಅಳಲು ತೋಡಿಕೊಂಡಿದ್ದಾರೆ. ಈ ಘಟನೆ ಬಿಜೆಪಿಯ ಹಾಲಿ ಮತ್ತು ಮಾಜಿ ಶಾಸಕರ ಜಟಾಪಟಿಗೆ ಕಾರಣವಾಗಿದೆ. ಬ್ಯಾಂಕಿನ ಹೆಸರಿಗೆ ಕಳಂಕ ತರುವ ಕೆಲವರು ನಡೆಸುತ್ತಿರುವ ದುಷ್ಕೃತ್ಯವಿದು. ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇವೆ. ಬ್ಯಾಂಕ್ ವಿರುದ್ಧ ಯಾವುದೇ ತನಿಖೆಗೆ ಸ್ವಾಗತ. ಮಾಜಿ ಶಾಸಕರು ಸಂತ್ರಸ್ತರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆ ಸಂತ್ರಸ್ತರು ಯಾರು ಎನ್ನುವುದು ಹೇಳಲಿ ಎಂದು ಬ್ಯಾಂಕಿನ ಅಧ್ಯಕ್ಷ ಮತ್ತು ಹಾಲಿ ಶಾಸಕರು ಆಗಿರುವ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಒಟ್ಟಿನಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ವಿವಾದ ಉಡುಪಿಯಲ್ಲಿ ಸುದ್ದಿಗೆ ಗ್ರಾಸವಾಗಿದೆ. ಸುಮಾರು 100ಕ್ಕಿಂತ ಹೆಚ್ಚು ಸಂತ್ರಸ್ತರು ತಮಗೆ 20,000ದಷ್ಟು ಸಾಲ ಕೊಟ್ಟು 2 ಲಕ್ಷದಷ್ಟು ಸಾಲ ಇದೆ ಅಂತ ನಮೂದಿಸಿ ಸಾಲವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ದೂರು ಕೊಟ್ಟ ಮೇರೆಗೆ ನಾನು ಅವರನ್ನು ಕರೆಸಿ ಅವರ ಹತ್ರ ವಿವರವಾದಂಥ ಪತ್ರವನ್ನು ಪಡ್ಕೊಂಡಿದ್ದೇನೆ. 3 ಕಡೆಯ ಕ್ಯಾಟಗರಿಯನ್ನು ನಾವು ಮಾಡಿ ಇದರಲ್ಲಿ ನಿಮಗೆ ಪತ್ರವನ್ನು ಕೊಟ್ಟಿದ್ದೇವೆ. ಒಂದನೇದು, ಅವರಿಗೆ 20,000 ಮನೆಗೆ ತಂದು ಕೊಟ್ಟಿದ್ದಾರೆ. ಕೇವಲ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು 2 ಚೆಕ್ ಲೀಫ್ ಮಾತ್ರ ಕೊಟ್ಟದ್ದು. ಯಾವುದೇ ಲೋನ್ ಪೇಪರ್ಗೆ ಸೈನ್ ಹಾಕಲಿಲ್ಲ. ಅಂಥವರೊಂದು 34-36 ಜನ ಇದ್ದಾರೆ. ಎರಡನೇವರು ಲೋನ್ ಪೇಪರ್ಗೆಲ್ಲ ಸೈನ್ ಹಾಕಿದ್ದಾರೆ. ಮೀನುಗಾರರ ಸಾಲ ಅಂತ ತೋರಿಸಿದ್ದಾರೆ. ಅವರಿಗೆ 1 ರೂಪಾಯಿ ಸಾಲ, 1 ಚಿಕ್ಕಾಸು ಹಣ ಕೊಡಲಿಲ್ಲ. 3 ತಿಂಗಳ ಮೇಲೆ ಅವರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ 1 ರೂಪಾಯಿ ಬರಲಿಲ್ಲ. ಆದರೆ ಅವರಿಗೆ ಇವತ್ತು 2 ಲಕ್ಷ ಬಡ್ಡಿ ಸಮೇತ 3 ಲಕ್ಷ ಕೊಡಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ.
ಮೂರನೇ ಕೆಟಗರಿ ಅವ್ರು ಸೈನ್ ಹಾಕಿದ್ದಾರೆ, ಮನೆಗೆ ಬಂದು ಲೋನ್ ಕೊಟ್ಟಿದ್ದಾರೆ. ಕೆಲವರಿಗೆ 20,000, ಕೆಲವರಿಗೆ 40,000, ಕೆಲವರಿಗೆ 70,000, 85,000, ಹೀಗೆ 1,00,000, ಈ ರೀತಿ ಬೇರೆ ಬೇರೆ ಅಮೌಂಟ್ ಕೊಟ್ಟವರಿದ್ದಾರೆ. ಅವ್ರಿಗೂ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಹೆಚ್ಚಿನವರು ಕಟ್ಟಿದ್ದಾರೆ, ಅದು ಎಷ್ಟು ಕಟ್ಟಿದ್ದಾರೆ ಅಂತ ಹೇಳುವಂತಹದ್ದನ್ನು ತೋರಿಸಿದೆ. ಅದು 3 ಕೆಟಗರಿ ಮಾಡಿ ಇವತ್ತು ನಾವು ಮಹಾಲಕ್ಷ್ಮಿ ಕೋಆಪರೇಟಿವ್ಗೆ ನಾನು ಪತ್ರ ಬರೆದೇನೆ. 9ನೇ ತಾರೀಕು ತಾವು ಪ್ರಮಾಣ ಬರುವಾಗ ಅದರ ದಾಖಲೆಯನ್ನು ತಕೊಂಡು ಬರಬೇಕು ಅಂತ ಹೇಳಿ ನನಗೆ ಮಾಹಿತಿ ಬಂದ ಪ್ರಕಾರ ಅವರ ರಿನ್ಯೂವಲ್ ಮಾಡಿದ್ದಾರೆ ಲೋನ್ನವರು. ಈಗ ಯಾವುದೋ ಒಂದು ತನಿಖಾ ವರದಿಯಲ್ಲಿ 1,415 ಜನರಿಂದ 28 ಕೋಟಿ ಆಗಿದೆ ಅಂತ ಹೇಳುವಂತಹದ್ದು ಒಂದು ಆಡಿಟ್ನ ಒಂದು ನೋಟಿಸ್ ಅಲ್ಲಿದೆ. ಅದರ ಸತ್ಯಾಸತ್ಯತೆ ನನ್ಗೆ ಗೊತ್ತಿಲ್ಲ, ಆ ನೋಟಿಸ್ ಮಾತ್ರ ನೋಡಿದಂತಹದ್ದು. ಅದರಲ್ಲಿ ಎಷ್ಟು ತನಿಖೆ ಆದ್ರೆ ಎಲ್ಲವೂ ಹೊರಗೆ ಬರ್ತದೆ. ಮತ್ತೆ ಇನ್ನು ಎಷ್ಟು ಜನ ಇದ್ದಾರೆ ಗೊತ್ತಿದೆ, ಇದು ನನ್ನ ಹತ್ರ ಬಂದವರು ಮಾತ್ರ, ಇದು 100ಕ್ಕಿಂತ ಜನ ನನ್ನ ಹತ್ರ ಬಂದವರು. ಆದರೆ ಯಾರೆಲ್ಲ ಆಗಿದೆ ಅವ್ರಿಗೆಲ್ರಿಗೂ ನ್ಯಾಯವನ್ನು ಕೊಡಿಸುವಂತಹದ್ದು ಬ್ಯಾಂಕ್ ಮಾಡ್ಬೇಕು. ನಾನು ಪ್ರಥಮವಾಗಿ ಬ್ಯಾಂಕಿಗೆ ಮಾಡ್ತೇನೆ, ಅವ್ರನ್ನ ಕರೆಸಿ ಅವ್ರು ಪಡ್ಕೊಂಡದ್ದು ಬಡ್ಡಿ ಸಮೇತ ತಗೊಳ್ಳಿ, ಪಡೆದಕ್ಕಿಂತ ಹೆಚ್ಚನ್ನು ತಗೊಳ್ಬೇಡಿ. ನಾನು ಯಾವುದೇ ಆಪಾದನೆ ಮಾಡಿದ್ದಲ್ಲ, ಇವ್ರು ಹೇಳಿದ್ದನ್ನು ನಾನು ಸಾಮಾಜಿಕ ಜಾಲದಲ್ಲಿ ಹೇಳಿದ್ದು. ಆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನವರು ಇದರ ಬಗ್ಗೆ ನನಗೆ ಆಣೆ ಪ್ರಮಾಣಕ್ಕೆ ಬರಬೇಕು ಅಂತ 9ನೇ ತಾರೀಕಿಗೆ ಕರಂಬಳಿಯ ವೆಂಕಟರಮಣ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಹಾಗಾಗಿ ಅಷ್ಟೂ ಜನ ಯಾರು 100ಕ್ಕಿಂತ ಹೆಚ್ಚು ಜನ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರೆಲ್ಲರೂ ತಾವು ಪಡೆದುಕೊಂಡಂತ ಹಣ ಎಷ್ಟು ಅಂತ ಪ್ರಮಾಣ ಮಾಡ್ತಾರೆ. ನಿಮ್ಗೆ ನಾವು ಕೊಡುದು 2 ಲಕ್ಷ ರೂಪಾಯಿ ಅಂತ ಮಾತು ಕೇಳಲಿಲ್ಲ. ನಮ್ಮ ಹತ್ರ ನಿಮ್ಗೆ 20,000 ಲೋನ್ ಕೊಡ್ತೇವೆ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರೆ ಆಯ್ತು ಅಂತ ಹೇಳಿ ಒಪ್ಪಿ ನಾವು ಅದಕ್ಕೆ ಸೈನ್ ಹಾಕಿದ್ದ. ಹೌದು, ಅಲ್ಲ ಅಂತ ಹೇಳುದಿಲ್ಲ. ಎಲ್ಲಿ ಹಾಕಿದ್ದು? ಮನೆ ಹತ್ರ ಸೈನ್ ಹಾಕಿದ್ದಾರೆ. ನಾನಂದ್ರೆ ಅವರು ಸೈನ್ ಹಾಕ್ಲಿಕ್ಕೆ ಆ ಪೇಪರ್ ನೋಡ್ಲಿಕ್ಕೆ ಬಿಡುದಿಲ್ಲ ಯಾವ್ದಂತ ಹೇಳಿ. ಆ ಸೈನ್ ಹಾಕುವಷ್ಟು ಮಾತ್ರ ತೆಗಿತಾರೆ, ಬಿಟ್ರೆ ಮತ್ತೇನು ಓದ್ಲಿಕ್ಕೆ ಬಿಡುದಿಲ್ಲ. ನಮ್ಗೆ ಓದ್ಲಿಕ್ಕೆ ಬರ್ತಿದ್ರು, ಬೇರೆಯವರಾದ್ರೂ ಓದ್ತಾರ? ಅವ್ರು ಯಾರಿಗೂ ಕೂಡ ಇರ್ತದೆ, ಯಾರಿಗೂ ಇದು ಬಿಡ್ಲಿಲ್ಲ. ಆದ್ರೂ ನಾವು ತಗೊಂಡಿದ್ದೇವೆ, ನ್ಯಾಯ ರೀತಿಯಲ್ಲಿ ಕಟ್ಟಲಿಕ್ಕೆ ಬದ್ಧವಾಗಿದ್ದೇವೆ. ಇವತ್ತು ಕೂಡ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಕೊಟ್ಟಂತ ದುಡ್ಡು ನಾವು ದೇವರ ಸನ್ನಿಧಿಯಲ್ಲಿ ಪ್ರಮಾಣ ಅವರ ಬಗೆಯಾಗಿ ಪ್ರಮಾಣಕ್ಕೆ ನಿಜವಾಗಿ ಕರಿಬೇಕಿತ್ತು. ಅವರು ನಮ್ಮನ್ನು ಕರಿಬೇಕಿತ್ತು. ಲೋನ್ ಕೊಟ್ಟದ್ದು ನಮ್ಮ ಹೆಸರಲ್ಲಿ, ಎಲ್ಲರಿಗೂ ಒಬ್ಬೊಬ್ಬರ ಹೆಸರಲ್ಲಿ ಕೊಟ್ಟಿದ್ದಾರೆ. ಅವ್ರು ನಮ್ಮನ್ನು ಕರಿಬೇಕಿತ್ತು, ಇಲ್ಲದೆ ನಮ್ಮ ಹತ್ರ ಹೇಳ್ಬೇಕಿತ್ತು, ನಿಮ್ಗೆ ಲೋನ್ ಕೊಟ್ಟಿದೆ ಆಣೆ ಪ್ರಮಾಣಕ್ಕೆ ನೀವು ಬನ್ನಿ ಅಂತ ಹೇಳಿ ನಮ್ಗೆಲ್ಲರಿಗೂ ಹೇಳ್ಬೇಕು. ಅವರ ಜವಾಬ್ದಾರಿಯಿಂದ ನಾವು ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಇದ್ರ ಮುಂದಾತ್ವ ನಮ್ಗೆ ಯಾರು ಇಲ್ಲ. ಇವರ ಹತ್ರ ಬಂದೊಂದು ಮನವಿ ಮಾಡಿದೆ ಬಿಟ್ರೆ ನಮ್ಗೆ ಇಂತ ಸಮಸ್ಯೆ ಉಂಟು, ನಮ್ಗೆ ಏನ್ ಮಾಡೋದಂತ ನಮಗೆ ಗೊತ್ತಾ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಹೇಳಿದಾಗ ಅವ್ರು ಹೇಳಿದ್ರು, ನೋಡೋಣ ಏನಾದ್ರೂ ಒಂದು ಇದು ಮಾಡೋಣ ಅಂತ ಹೇಳಿ ನಮ್ಗೆ ಹೇಳಿದ್ರು. ಅದಕ್ಕೆ ಈಗ ಅವರು ಏನು ನಮ್ಮನ್ನು ಕರೆಸಿದ್ರು, ನಮ್ಮ ಹತ್ರ ಮಾತಾಡಿದ್ರು, ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಬೇಡಿಕಾಡಿ ನಾವು ಹೇಳಿದ್ರು. ಈಗ ಅವರ ಮೇಲೆ ಅಪವಾದ ಹಾಕಿದ್ದಾರೆ. ಏಕೆಂತ ಹೇಳಿದ್ರೆ ಅವರ ಕುಟುಂಬ ಸಮೇತರವಾಗಿ ಬನ್ನಿ ಆಣೆ ಪ್ರಮಾಣಕ್ಕೆ ಅಂತ ಹೇಳಿ. ಅವರ ಕುಟುಂಬಸ್ಥರು ಬರುವುದು ಬೇಡ, ಇವರು ಮಧ್ಯಸ್ಥಿಗೆ ನಿಲ್ಲಿ, ನಾವು ಅವರ ಬದ್ಧವಾಗಿ ನಾವು ಆಣೆ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತೇನೆ.